ಅಹಮದಾಬಾದ್ ಬಳಿ ನಡೆದ ವಿಮಾನ ಅಪಘಾತದಲ್ಲಿ ಸುಟ್ಟು ಕರಕಲಾದವರ ಶವಗಳನ್ನು ಡಿಎನ್ಎ ಪರೀಕ್ಷೆಯ ಮೂಲಕ ಗುರುತಿಸುವ ಕೆಲಸ ನಡೆದಿದ್ದು 47 ಶವಗಳನ್ನು ಗುರುತಿಸಲಾಗಿದೆ. ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾಣಿಯವರ ಶವವನ್ನು ಡಿಎನ್ಎ ಪರೀಕ್ಷೆಯ ಮೂಲಕ ಗುರುತಿಸಲಾಗಿದೆ. ಅವರ ಶವವನ್ನು ಕುಟುಂಬದ ವಶಕ್ಕೆ ನೀಡಲಾಗಿದೆ. ಒಟ್ಟು ಸಾವು 275 ಮುಟ್ಟಿದ್ದು, ಇನ್ನೂ ಸಾಕಷ್ಟು ಶವಗಳು ಯಾರದೆಂದು ಗೊತ್ತಾಗ್ತಿಲ್ಲ. ಡಿಎನ್ಎ ಪರೀಕ್ಷೆಯು ಕೆಲವು ಸಮಸ್ಯೆಗಳನ್ನು ಎದುರಿಸುತ್ತಿದೆ. ಅದರಲ್ಲೂ ಒಂದು ವಿಚಿತ್ರ ಘಟನೆಯೂ ನಡೆದಿದೆ. ಗುಜರಾತ್ನ ಒಬ್ಬರಿಗೆ ಡಿಎನ್ಎ ಪರೀಕ್ಷೆಯ ಮೂಲಕ ಇದು ನಿಮ್ಮವರ ಶವ ಎಂದು ಗೊತ್ತಾಗಿದೆ ಎಂದು ಒಂದು ಚೀಲ ಕೊಡಲಾಗಿದೆ. ಅದನ್ನು ಬಿಚ್ಚಿದಾಗ ಅದರಲ್ಲಿ 2 ತಲೆಗಳು ಇದ್ದವು. ಹೌಹಾರಿದ ಕುಟುಂಬ ಸದಸ್ಯರು ಅದನ್ನು ಅಧಿಕಾರಿಗಳ ಸಮ್ಮುಖದಲ್ಲಿ ಆಸ್ಪತ್ರೆಗೆ ಹಿಂತಿರುಗಿಸಿದ್ದಾರೆ. ಕೆಲವು ಶವಗಳ ವಿಷಯದಲ್ಲಿ ಯಾರ ಡಿಎನ್ಎ ಎಂಬ ಸಮಸ್ಯೆಯೂ ಎದುರಾಗಿದೆಯಂತೆ. ಯಾವ ಲೇಟ್ ಆಗಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడిపోతాం పోయి బాబా లేదా మస్తు ಖುಷಿ ಆಗ್ಬಿಡು ಬಾಬಾ ಕುಲ್ಲರ್ನ ಬಿಡ್ಸೋದಿಚ್ಚಿಗೆ ಅಂದ್ ಕೈತಲ್ ಇಲ್ಲಡ್ ಮಾತಾಡಲು ವೀಕಿದೆ ಫರ್ನಿಚರ್ ಉಂಡು ಈರಿಂಗ್ ದಾಲ್ ದೆತ್ಕೋರ್ಬಿನೆಜಿ ಪೋಲೇರ್ ಬೇಬಿ